ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮಿಸಿನು ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ. ನನ್ನ 1 ವರ್ಷದ ಯೂಟ್ಯೂಬ್ ಜರ್ನಿ ಯಾವ ಥರ ಇತ್ತು ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನನಗೆ 1-2 ವರ್ಷಗಳ ಹಿಂದೆ ನನಗೊಂದು ಆಸೆ ಇತ್ತು, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕಂತ. ಆದರೆ ಯಾವ ಥರ ಯೂಟ್ಯೂಬ್ ಚಾನಲ್ ಮಾಡೋದಂತ ಗೊತ್ತಿಲ್ಲ. ನನ್ನ ಚಿಕ್ಕನ ಮಗನ ಹತ್ರ ಹೇಳಿದ್ದೆ, ಒಂದು ಚಾನಲ್ ಎಡಿಟ್ ಮಾಡಿಕೊಟ್ಟಿದ್ದ. ಆಮೇಲೆ ವೀಡಿಯೋಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಒಂದು 20 ವೀಡಿಯೋಸ್ ತನಕ ರೆಡಿ ಮಾಡ್ಕೊಂಡಿದ್ದೆ. ಅದರ ನಂತರ 6 ತಿಂಗಳು ಅಪ್ಲೋಡೇ ಮಾಡಿರಲಿಲ್ಲ. ನಾನು ವೀಡಿಯೋ ರೆಡಿ ಮಾಡಿದ್ದು ಹಾಗಿತ್ತು, 6 ತಿಂಗಳ ತನಕ ಅಪ್ಲೋಡು ಮಾಡಿರಲಿಲ್ಲ ನಾನು. ಅಂದರೆ ನಾನು ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ, ನನ್ನ ತಲೆಯಲ್ಲೊಂದು ಯೋಚನೆ ಇತ್ತು, ಪರಿಚಯದವರು ಪರವಾಗಿಲ್ಲ, ಪರಿಚಯ ಇಲ್ಲದವರು ಕಮೆಂಟ್ ಯಾವ ಥರ ಬರ್ಬೋದು ಆ ವಿಡಿಯೋಕ್ಕಿಂತ, ಅದರ ಬಗ್ಗೆ ಯೋಚನೆ ಇತ್ತು. ಯಾಕೆಂದರೆ ನಾನು ತುಂಬ ವ್ಲಾಗೆಲ್ಲ ನೋಡ್ತಿದ್ದೆ, ಅದರಲ್ಲೆಲ್ಲ ಕಮೆಂಟೆಲ್ಲ ನೋಡಿದಾಗ ನನಗೂ ಅದೇ ಥರ ಬರ್ಬೋದು ಅಂತ ಅನ್ನಿಸ್ತಿತ್ತು. ಅದರ ನಂತರ ಧೈರ್ಯ ಮಾಡಿ ಅಪ್ಲೋಡ್ ಮಾಡಿದೆ. ಪರವಾಗಿಲ್ಲ, ಒಳ್ಳೊಳ್ಳೆ ಮಾತು ಕೇಳಿದ್ದೀನಿ, ಅದರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ತಿಳಿಸಲ್ಲ. ಕಮೆಂಟು ಪರವಾಗಿಲ್ಲ, ಒಳ್ಳೊಳ್ಳೆ ಕಮೆಂಟೇ ಬಂದಿದೆ. ನನಗೆ ಪರವಾಗಿಲ್ಲ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಯಲ್ಲಿ, ಆಮೇಲೆ ನಮ್ಮ ಊರಲ್ಲೂ ತುಂಬ ಜನರು ಸಪೋರ್ಟ್ ಮಾಡಿದ್ದಾರೆ. ಊರಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಿಲ್ಲ. ಕೆಲವರಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬ್ ಚಾನಲ್ ತೋರಿಸ್ಬಿಟ್ಟು ಗೊತ್ತಾಗಿದೆ ನಾನು ಮಾಡಿದ್ದೇನೆ ಅಂತ, ಇಲ್ಲದ್ರೆ ಅವ್ರಿಗೂ ಗೊತ್ತಿಲ್ಲ. ತುಂಬ ಜನರು ನಾನು ಹೇಳಲಿಕ್ಕೆ ಹೋಗಿಲ್ಲ. ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದರೆ ಅಷ್ಟೇ, ಒಂದು 100 ವೀಡಿಯೋದಲ್ಲಿ ಒಂದು 10 ವೀಡಿಯೋವನ್ನು ಮಾತ್ರ ನಾನು ವಾಟ್ಸಪ್ಪು, ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡ್ತೀನಿ. ಎಲ್ಲನೂ ಶೇರ್ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ವ್ಯೂಸು ಕಡಿಮೆ ಬರುತ್ತೆ. ಮನೆಯಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳುತ್ತೆ, ಮಕ್ಕಳೆಲ್ಲ ತುಂಬ ಜನರಿದ್ದಾರೆ, ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳುತ್ತೆ. ಹಾಗಾಗಿ ಹೊರಗಡೆ ಬಂದೀನಿ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಬಿಸಿಲೆಲ್ಲ ಬರ್ತಿದೆ, ಮುಖಕ್ಕೆಲ್ಲ ಬರ್ತಿದೆ. ಏನು ಮಾಡೋಕ್ಕಾಗಲ್ಲ, ಅದರ ಕೆಲಸ ಅದು ಮಾಡ್ತಾ ಇರುತ್ತೆ. ನಾನು ಇವತ್ತು ಬಂದು ಇಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಬಿಸಿಲು ಬರಲಿಲ್ಲ ಹೆಂಗೆ ಅಲ್ವಾ, ಅದು ಬಿಟ್ಟು ಹಾಕೋಣ. ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಪರವಾಗಿಲ್ಲ, ವ್ಯೂಸ್ ಎಲ್ಲ ಬಂತು, ಒಂದು 100 ವ್ಯೂಸ್ ಎಲ್ಲ ಬಂತು. ಇದೇ ಥರ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. 100 ದಿವಸದಲ್ಲಿ 100 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ನನಗೆ ಅದೇ ಆಸೆ ಇದ್ದದ್ದು, 100 ದಿವಸದಲ್ಲಿ 100 ವೀಡಿಯೋ ಅಪ್ಲೋಡ್ ಮಾಡಬೇಕಂತಲೇ ಆಸೆ ಇತ್ತು. ಅಪ್ಲೋಡ್ ಮಾಡಿದ್ದೆ. 110 ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಲ್ಲಿ ತನಕ ನಾನು ವಾಚ್ ಅವರು ಚೆಕ್ ಮಾಡಿರಲಿಲ್ಲ, ಬರೀ ಸಬ್ಸ್ಕ್ರೈಬ್ ಮಾತ್ರ ನಾನು ನೋಡ್ತಿದ್ದೆ. ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಯಾವ ಥರ ಫ್ರೆಂಡ್ಸ್ ಆದರು, ಅದೇ ಥರ ಯೂಟ್ಯೂಬಲ್ಲೂ ಫ್ರೆಂಡ್ಸ್ ಆದರು. ಅದರಲ್ಲಿ ಒಬ್ಬರು ನನ್ನ ಹತ್ರ ಹೇಳಿದರು, ವಾಚ್ ಅವರು ಚೆಕ್ ಮಾಡ್ತಾ ಇರೋ ಅಂತ ಹೇಳಿದರು. ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ವಾಚ್ ಅವ್ರು ಯಾವ ಥರ ಚೆಕ್ ಮಾಡೋದಂತ. ಆವಾಗ ನಂಗೆ ಗೊತ್ತಾಯಿತು. ಚೆಕ್ ಮಾಡಿದಾಗ ನೋಡಿದೆ, ನನಗೆ ಶಾಕ್ ಆಯಿತು ಮಾತ್ರ ಚೆಕ್ ಮಾಡಿದಾಗ. ಯಾಕೆ ಶಾಕ್ ಆಯಿತು ಅಂತ ಹೇಳಿದರೆ, ನಾನು 110 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ತುಂಬ ದೊಡ್ಡ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ, 1 ನಿಮಿಷದ ವೀಡಿಯೋ, 2 ನಿಮಿಷದ ವೀಡಿಯೋ, 3 ನಿಮಿಷದ, ಇಷ್ಟೇ ನಾನು ಅಪ್ಲೋಡ್ ಮಾಡ್ತಿದ್ದದು. ಆದರೂ 110 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆವಾಗ ನನ್ನ ವಾಚ್ ಅವರ್ ಆಗಿದ್ದು 121 ಗಂಟೆ. 121 ಗಂಟೆ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಷ್ಟೇ. 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ನನ್ನ ತಲೆಯಿಂದ ತಿಳಿದಂಗೆ ಆಗಿತ್ತು, ಈ 4000 ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ. ಅಂದರೆ ನೀವೇ ಲೆಕ್ಕಾಚಾರ ಹಾಕಿ, 121 ಗಂಟೆ ನಂದು ವಾಚ್ ಅವರ್ ಆಗಿದ್ದು. ಅದೇ ಥರ 121 ಗಂಟೆ ಅಂದರೆ 221, 321, 1000 ಗಂಟೆ, 2000 ಗಂಟೆ, 3000 ಗಂಟೆ, 4000 ಗಂಟೆ, ಇವೆಲ್ಲ ಆಗೋಗ ಮಾತಂತ ಆ ಟೈಮಲ್ಲಿ ನನಗೆ ಅನಿಸಿತ್ತು. ಆಮೇಲೆ ಯೂಟ್ಯೂಬಲ್ಲಿ ನನ್ನ ಫ್ರೆಂಡ್ ಹತ್ರ ಬರುತ್ತೆ ಕೇಳಿದೆ, ಯಾವ ಥರ ವಾಚ್ ಅವರ್ ಮಾಡ್ಕೋಬೋದು, ಟಿಪ್ಸ್ ಇದ್ದರೆ ಹೇಳಿ ಅಂತ ಹೇಳಿದ್ದೆ. ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಇವರ ಹತ್ರ ನಾನು ಕೇಳಿದ್ದೆ. ಅವ್ರ ಹತ್ರ ಲೈವಲ್ಲಿ ನಾನು ಕೇಳಿದ್ದು. ಅವರೊಂದು ಟಿಪ್ಸ್ ಕೊಟ್ಟರು, ಅದನ್ನು ಫಾಲೋ ಮಾಡಿದಾಗ ಈ ನನ್ನ ವೀಡಿಯೋಗೆ ಎಷ್ಟು ಅವರ್ ಬರ್ತಿತ್ತು ಅಂದರೆ, ನನ್ನ ವೀಡಿಯೋಗೆ 1 ಗಂಟೆ, 2 ಗಂಟೆ, 4 ಗಂಟೆ, 7 ಗಂಟೆ, ಈ ಥರ ಎಲ್ಲ ಅವರ್ ಬರ್ತಿತ್ತು. ಅವರು ಹೇಳಿದಾಗೆ ನಾನು ಮಾಡಿದೆ.
ನೆಕ್ಸ್ಟ್ ನಾನು 3 ದಿನ ಅಂದರೆ 3 ದಿವಸಕ್ಕೊಮ್ಮೆ ನನಗೆ ವಾಚರ್ ಕಂಪ್ಲೀಟ್ ಆಗ್ತಿತ್ತು, ಆ್ಯಡ್ ಆಗ್ತಿತ್ತು. ಅದನ್ನು ನಾನು ಈ ಟ್ರಿಕ್ ಉಪಯೋಗಿಸಿ ಒಂದು 3 ದಿವಸದಲ್ಲಿ ನಾನು ನೋಡಿದೆ ನನ್ನ ವೀಡಿಯೋಗೆ ಎಷ್ಟು ವಾಚರ್ ಬರ್ತಿತ್ತು ಅದರ 3 ಪಟ್ಟಿನಷ್ಟು ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅದಕ್ಕೆ ಮುಂಚೆ ನನ್ನ ಚಾನಲಲ್ಲಿ 6-7 ತಿಂಗಳಾಗಿತ್ತು, ಆವಾಗ 121 ಗಂಟೆ ಇದ್ದದ್ದು. ನೆಕ್ಸ್ಟ್ 1.5 ತಿಂಗಳಲ್ಲಿ 121 ಗಂಟೆ ಇದ್ದದನ್ನು 700 ಗಂಟೆ ತನಕ ನಾನು ಕೊಂಡೋಗಿದ್ದೀನಿ. ಇದೇ ಥರ ಅವರು ಮಂಜುಶ್ರೀ ಜನರಲ್ ಕಿಚನ್ ಹೇಳಿಕೊಟ್ರಲ್ಲ, ಅವರದ್ದೇ ಅದೇ ಟ್ರಿಕ್ಸನ್ನು ಉಪಯೋಗಿಸಿ 121 ಗಂಟೆ ಇದ್ದದನ್ನು 700 ಗಂಟೆ ತನಕ ನಾನು ಅದೇ ಥರ ಮಾಡಿದ್ದು. ಅದರ ನಂತರ ವೀಡಿಯೋ ವೈರಲ್ ಆಯಿತು. ವೀಡಿಯೋ ವೈರಲ್ ಆದಮೇಲೆ ನನಗೆ ವೀಡಿಯೋದಲ್ಲಿ ಅವರ್ ಬಂತು. ಕೊನೆಗೆ ನನ್ನ ವಾಚ್ ಅವರೆಲ್ಲ ಕಂಪ್ಲೀಟ್ ಆಯಿತು. ಗಿಫ್ಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು, ಅಂದರೆ 1000 ಗಿಫ್ಟ್ ಹಾಕಬೇಕು. ಆ ಗಿಫ್ಟ್ ಮಾತ್ರ ನನಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಆ ಟೈಮಲ್ಲಿ ಲಚ್ಚು ವ್ಲಾಗ್ಸ್ ಅವರು ನನಗೆ ಅವರ ಕಡೆಯಿಂದ ಗಿಫ್ಟ್ ಕೊಟ್ಟರು. 100 ಗಿಫ್ಟ್ ಅವರ ಕಡೆಯಿಂದನೇ ಕೊಟ್ಟರು. ಆವಾಗ 1K ಕಂಪ್ಲೀಟ್ ಆಯಿತು. ಅದರ ನಂತರ ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ಇವೆಲ್ಲ ಅದರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಅದರ ಬಗ್ಗೆ ಹೇಳಬೇಕಾಗಿಲ್ಲ. ಮಾನಿಟೈಸೇಷನ್ ಆನ್ ಆಯಿತು. $10 ಆದಮೇಲೆ ಪಿನ್ ಬಂತು. ಇದರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ. ಆಮೇಲೆ ಪೇಮೆಂಟ್ ಬಂದ ಬಗ್ಗೆಯೂ ವಿಡಿಯೋ ಮಾಡಿದ್ದೀನಿ. ಇನ್ನು 2ನೇ ಪೇಮೆಂಟ್ ಬಂದ ಅಂತ ಕೇಳಿದವರು ಇರ್ತಾರೆ. 2ನೇ ಪೇಮೆಂಟ್ ಬಂದಿಲ್ಲ. ಇನ್ನು 2 ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ. ನನ್ನ ಅಂದಾಜು ಪ್ರಕಾರ 2 ವರ್ಷ ಹಿಡಿಬೋದು ಅಂತ ಅನಿಸುತ್ತೆ 2ನೇ ಪೇಮೆಂಟ್ ಬರಲಿಕ್ಕೆ. ಸ್ಟಾರ್ಟಿಂಗ್ ಲಕ್ಕಿ ಅವರು ನನಗೆ ತುಂಬ ಹೆಲ್ಪ್ ಆದರು. ಕಮೆಂಟೆಲ್ಲ ಆಗ್ತಿದೆ, ಅದಕ್ಕೆ ತುಂಬ ಚೆನ್ನಾಗಿ ರಿಪ್ಲೈ ಎಲ್ಲ ಕೊಡ್ತಿದ್ರು. ಏನಾದರೂ ಪ್ರಾಬ್ಲಮ್ ಹೇಳಿದ್ರು ಅದಕ್ಕೂ ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತಲೂ ಅದನ್ನು ತಿಳಿಸ್ಕೊಡ್ತಿದ್ದರು. ಮಾನಿಟೈಸ್ ಟೈಮಲ್ಲಿ ಮಾತ್ರ ತುಂಬ ಬ್ಯುಸಿಯಾಗಿದ್ದರು ಅವರು, ರಿಪ್ಲೈ ಎಲ್ಲ ಕೊಡ್ತಿರಲಿಲ್ಲ. ಆವಾಗ ನನ್ನ ಬೇರೆ ಫ್ರೆಂಡ್ಸ್ ಎಲ್ಲ ನನಗೆ ತುಂಬಾ ಹೆಲ್ಪ್ ಆಗಿದ್ದಾರೆ. ಇನ್ನು ಮಾನಿಟೈಸ್ ಟೈಮಲ್ಲಿ ಲಚ್ಚು ವ್ಲಾಗ್ಸ್ ಅವರು, ಆಮೇಲೆ ಮಂಜುಶ್ರೀ ಜನರಲ್ ಕಿಚನ್ ಇವರು ಕೂಡ ನನಗೆ ತುಂಬಾ ಹೆಲ್ಪ್ ಆಗಿದ್ದಾರೆ. ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆಗೆ ನನ್ನ ಎಲ್ಲ ವ್ಯೂವರ್ಸ್ಗೂ ತುಂಬಾ ಥ್ಯಾಂಕ್ಸ್. ಯಾಕಂದರೆ ನೀವೆಲ್ಲ ವಿಡಿಯೋ ನೋಡಿದ್ರಿಂದ ನನ್ನ ವಾಚ್ ಅವರೆಲ್ಲ ಕಂಪ್ಲೀಟ್ ಆಯಿತು, ಮಾನಿಟೈಸೇಷನ್ ಎಲ್ಲ ಆನ್ ಆಗಿದೆ. ಒಂದು ಪೇಮೆಂಟ್ ಬರಲಿಕ್ಕೂ ನೀವೇ ಕಾರಣ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಯೂಟ್ಯೂಬ್ನ ಫ್ರೆಂಡ್ಸ್ ಬಗ್ಗೆ ಹೆಸರು ಯಾರಂದು ನಾನು ಹೇಳ್ತಿಲ್ಲ, ಯಾಕಂದರೆ ನನಗೆ 7-8 ಮಂದಿ ಹೆಸರು ಮಾತ್ರ ನೆನಪಿದೆ. ಯಾಕಂದರೆ ಯೂಟ್ಯೂಬಲ್ಲಿ ನನಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಹಾಗಾಗಿ ನಾನು ಯಾರ ಹೆಸರನ್ನು ಇಲ್ಲಿ ಬಳಸ್ಕೊಳ್ತಿಲ್ಲ. ಥ್ಯಾಂಕ್ ಯು ನನ್ನ ಎಲ್ಲ ಸ್ನೇಹಿತರಿಗೂ. ಯಾಕಂದರೆ ಇದಕ್ಕೆ ಮುಂಚೆನೂ ಸಪೋರ್ಟ್ ಮಾಡಿದ್ದೀರ, ಇವಾಗಲೂ ಸಪೋರ್ಟ್ ಮಾಡ್ತೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಥ್ಯಾಂಕ್ ಯು. ಇವತ್ತಿನ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.